ನಮ್ಮ ಒಂದು ಪಾವ್ ಭಾಜಿ ಪಂಡನೆ ನಾರ್ತ್ ಇಂಡಿಯನ್ಸ್ ಅದೇ ಒಂದೊಂಥರ ಲಾಯ್ಕೊಂಡು ಏನು ಬೇತೆ ಹೋಟೆಲ್ ಕಂಪೇರ್ ಮಾಡ್ತಿಲ್ಲ ಒಂದೊಂಥರ ಸ್ಪೈಸಿ ಅದು ಲಾಯ್ಕೊಂಡು ಆತೆ ನಾವೆಲ್ಲ ಕೈಗುಣ ಬಂದಿವೆ ಯಾಕಡೆ ಯಾರು ಬಂದೆ 30 ವರ್ಷದ ಎಕ್ಸ್ಪೀರಿಯನ್ಸ್ಗೆ ಆ 30 ವರ್ಷದ ಮೇಲೆ ಏನು ಕೊರೊಂದು ಬೈದಾರ ಏನೇ ಮುಟ್ಟಲ್ಲ ಅವಿ ಕೊರೊಂದಿಲ್ಲ ಅಂಚದಕ್ಕೊಂದಿಲ್ಲ ಈತಿಯಲ್ಲಿ ಹೋಟೆಲ್ ಮತ್ತು ಕೆಲವು ಹೋಟೆಲ್ ಭಾರಿ ಪಾಶ್ ಮಲ್ಲ ತಂಡ ಬಟ್ಟೆ ಜನ ಅವು ಬರೋಕೆ ಅಂಡ್ ಒಂದು ಎಲ್ಲಿ ಹೋಟೆಲ್ ಎಲ್ಲಿ ಒಂದು ಟೇಬಲ್ ಚೇರ್ ಅವಧಿ ಇದೆ ಜನಗಳು ಎಡ್ಡೆ ರೀತಿಯ ಬದಲು ತಿಂದು ಹೋಗಿನ ವ್ಯವಸ್ಥೆ ಅವು ಇಂಪಾರ್ಟೆಂಟ್ ನೆಕ್ಸ್ಟ್ ಪಾವ್ ಭಾಜಿಗೆ ಹೆಚ್ಚು 30 ರೂಪಾಯಿ ಹೆಚ್ಚು ರೇಟ್ ಇಜ್ಜಿ ಪಾವ್ ಭಾಜಿಗೆ 30 ರೂಪಾಯಿ ಆಂಡ ನಿಖಲ್ ಥಿಂಕ್ ಮಾಡ್ಲೆ ಮೂತ ಫುಡ್ 25 ರೂಪಾಯಿ 30 ರೂಪಾಯಿ ಅವೇ ರೇಂಜ್ ಹಿಡ್ಕೊಂಡು ನಿಖಲಿಗೆ ಇಡೀ ಬತ್ತರು ನಿಖಲಿಗೆ 50 ರೂಪಾಯಿ ಬಾಡಿಯರು 55 ರೂಪಾಯಿ ಬಾಡಿಯರು 100 ರೂಪಾಯಿ ಬಾಡಿಯರು ಪಂಪಿನ ಪ್ರಶ್ನೆನೇ ಐತೆ ರೀಸನೇಬಲ್ ನಂಗೆ ಡೈಲಿ ನಮ್ಮ ಏನು ತಿನ್ಪ ಅವು ಒಂದು 5 ರೂಪಾಯಿ 10 ರೂಪಾಯಿ ಮೂರು ಕಮ್ಮಿ ಹಾಕೊಂಡು ಅಲ್ಲ ಗಲ್ಲಿ ಫುಡ್ ಐಟ್ ನಂಗೆ ಇಂಚಿನ ಫುಡ್ ದಿಕ್ಕದೈಜಿ ಸ್ಪೆಷಲ್ ಅವೇನು ನಮ್ಮ ವಿಷಯ ಗಲ್ಲಿ ಫುಡ್ ಬಂದು ನಾನು ಸ್ಪೆಷಲ್ ಜನಕ್ಕೆ ತೋಪೋದು ಆ ಸ್ಪೆಷಲ್ ಇತ್ತನ್ನ ಮಾತ್ರ ಜನಕ್ಕೂ ನಾಡೊಂದು ಬರಬೇಕು ಅಂಚವನ್ ಅದ ಮಗ ನಿಂಗೆ ಗೊತ್ತಾ